ಮೊದಲ ಹೆರಿಗೆ ಬಳಿಕ ತಾಯಿ ಹಾಗೂ ಮಗು ಸಾವನ್ನಪ್ಪಿರುವ ಘಟನೆ ಮಂಗಳೂರಿನಲ್ಲಿ ನಡೆದಿದೆ. ಬಂಟ್ವಾಳ ತಾಲೂಕಿನ ರಾಮನಗರ ನಿವಾಸಿ ಕಾಜಲ್ ಶೆಟ್ಟಿ ಹಾಗೂ ಇವರ ನವಜಾತ ಶಿಶು ಮರಣ ಹೊಂದಿದೆ. ರಾಮನಗರ ನಿವಾಸಿ ಭವಾನಿ ಶಂಕರ್ ಅವರ ಹೆಂಡತಿ ಕಾಜಲ್ ಶೆಟ್ಟಿ ಅವರಿಗೆ ಹೆರಿಗೆ ನೋವು ಕಾಣಿಸಿಕೊಂಡ ಹಿನ್ನೆಲೆ ತುಂಬೆಯಲ್ಲಿರುವ ಖಾಸಗಿ ಆಸ್ಪತ್ರೆಗೆ ಕರೆತರಲಾಗಿತ್ತು. ಆದರೆ ಹೆರಿಗೆ ಬಳಿಕ ಮಗು ಸಾವನ್ನಪ್ಪಿದೆ. ಇನ್ನು ಇತ್ತ ಜನ್ಮ ನೀಡಿದ ತಾಯಿ ಕಾಜಲ್ಗೂ ತೀವ್ರವಾದಂಥ ರಕ್ತಸ್ರಾವವಾಗಿದ್ದು ಕಾಜಲ್ ಕೂಡ ಮೃತಪಟ್ಟಿದ್ದಾರೆ. ಅಲ್ಲಿನ ವೈದ್ಯರುಗಳು ಹೃದಯಾಘಾತದಿಂದ ಮಹಿಳೆ ಸಾವನ್ನಪ್ಪಿದ್ದಾರೆ ಎಂದು ತಿಳಿಸಿದ್ದಾರೆ. ಆದರೆ ವೈದ್ಯರ ನಿರ್ಲಕ್ಷ್ಯದಿಂದ ಗರ್ಭಿಣಿ ಮೃತಪಟ್ಟಿದ್ದಾರೆ ಎಂದು ಕುಟುಂಬಸ್ಥರು ಆರೋಪಿಸುತ್ತಿದ್ದು, ಹೀಗಾಗಿ ಆಸ್ಪತ್ರೆ ಎದುರು ಜಮಾಯಿಸಿದ ಕುಟುಂಬಸ್ಥರು ಹಾಗೂ ಸಾರ್ವಜನಿಕರು ವೈದ್ಯರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಬೇಕೆಂದು ಕುಟುಂಬಸ್ಥರು ಒತ್ತಾಯಿಸುತ್ತಿದ್ದಾರೆ. ಈ ಬಗ್ಗೆ ಬಂಟ್ವಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಬೇರೆಯವರಿಗೆ ಅದ್ರ ಕೊಡ್ತೇವೆ ನಾವು. ಅದು ಕಟ್ಟ ಎರಡನೇ ಸಾಲಿಗೆ ಹೋಗುತ್ತೆ. ನಿಮಗೆ ಪಾಪದ ಜೀವ ಮುಖ್ಯ ಅಲ್ಲ, ನಿಮಗೆ ಹಣ ಮುಖ್ಯ ಅಲ್ಲ. ನೀವು ಜೀವ ತೆಗೆದು ಮಾಡಬೇಡಿ. ಇನ್ನು ಮುಂದೆ ಎಂತದ್ದು ಮನೆಯಲ್ಲಿ ಕೂತ್ಕೊಳ್ಳಿ. ಡಾಕ್ಟರ್ ಅವರು ಯಾಕೆ ನೀವು ಜೀವ ತೆಗ್ತೀರಿ? ಪಾಪದವರು ಜವಾಬ್ದಾರಿ ನಮಗೆ, ನಮ್ಗೆ ಎರಡು ಜವಾಬ್ದಾರಿ. ಈಗಲೇ ಸಾಯ್ಬೇಕು. ನಮ್ಗೆ ಅಷ್ಟು ನೋವು ಉಂಟು ನಿಮ್ಮ ಮೇಲೆ. ಹೋಗ್ಬೇಡಿ, ನಿಲ್ಲಿ. ನಮ್ದು ಜೀವ ಕೊಡಿ. ಕ್ಯಾಮರಾ ಅಂದ್ರೆ ನಮ್ಮ ಜೀವ ಸೇಮ್ ಆಗ್ತದೆ. ಅಮ್ಮ ಯಾಕೆ ತೆಗ್ತೀರಿ ಸುಮ್ಮನೆ? ನಿಮ್ಮ ಮಗ ಅಂತ ಭಾವಿಸ್ಬೇಕಿತ್ತು ನೀವು. ಯಾಕೆ ಸುಮ್ಮನೆ ನಮ್ಮ ಜೀವ ತೆಗ್ತೀರಿ? ನಮ್ಗೆ ಜೀವ ತಂದು ಕೊಡಿ. ನೀವು ಆರಂಭದಲ್ಲಿ ಕೂತ್ಕೊಳ್ಳೋದು ನಮ್ಮೊಂದು ಇದು ಬೇರೆ ಆಸ್ಪತ್ರೆ ಶಿಫ್ಟ್ ಮಾಡ್ಲಿಕ್ಕೆ ಹೇಳ್ಬೇಕಿತ್ತು ನೀವು. ನಿಮ್ಗೆ ಆಗದಿದ್ರೆ ಇದು ಆಗುದಿಲ್ಲ, ಕರ್ಕೊಂಡು ಬರ್ಬೇಕಿತ್ತು. ಡಾಕ್ಟರ್ ಕರೆದು ಹೀಗೆ ಹೇಳಿ ಅಲ್ವಾ? ಎರಡನೇದು ಬೆಳಿಗ್ಗೆ 12 ಗಂಟೆಗೆ ಬಂದು ರಾತ್ರಿ ಅಡ್ಮಿಟ್ ಮಾಡಿದ್ದಾನೆ. ಇವಾಗ ಅವಾಗ ಹೇಳಿದ ನೋವು ತುಂಬಾ ಇದೆ, ನಾರ್ಮಲ್ ಡೆಲಿವರಿ ಆಗದಿದ್ರೆ ಸಿಸೇರಿಯನ್ ಡೆಲಿವರಿ ಮಾಡಿ ಅಂತ ಹೇಳಿ ಗಂಡನೇ, ಮಗು ಹುಟ್ಟಿಸಂತ ಗಂಡನೇ ಹೇಳಿದ್ದಾನೆ. ಸಿಸೇರಿಯನ್ ಹೇಳಿಲ್ಲ ಅವರು. ನಾನು ಹೇಳಿದ 6 ಗಂಟೆ ನಾನು ಬರ್ತೀನಿ, 6 ಗಂಟೆ ಒಳಗೆ ಡೆಲಿವರಿ ನೋಡ್ಬೇಕು. 2 ಗಂಟೆ ನಾನೇ ತನ್ನಷ್ಟಕ್ಕೆ ನೋವು ಬಂದು ಅಡ್ಮಿಟ್ ಮಾಡಿಸಬಾರ್ದಿತ್ತು. ಬೆಳಿಗ್ಗೆ 6 ಗಂಟೆಗೆ ಬರ್ತೇನೆ ಅಂತ ಹೇಳೋದಲ್ಲ. ಬಂದಿದ್ದೇನೆ 2 ಗಂಟೆ ನೀವು ಅಡ್ಮಿಟ್ ಮಾಡಿಸಿದ ಯಾಕೆ? ನಿಮ್ಗೆ ಆಗುದಿಲ್ಲ ಅಂದ್ರೆ ಅಡ್ಮಿಟ್ ಮಾಡ್ಬಾರ್ದು. ನನಗೆ ಪುರುಸೊತ್ತಿಲ್ಲ ಅಂತ ನೀವು ಹೇಳ್ಬೇಕು. 2 ಗಂಟೆಗೆ ಬಂದಿದ್ದೇನೆ ನಾನು. ನಮ್ಮ ಜೀವದಲ್ಲಿ ಆಟ ಆಡುದ? ಏನ್ ಮಾತಾಡ್ತೀರಿ? ನಮ್ಮ ಕೈ ನಾವು ಜೀವ ಕೊಟ್ಟಿದ್ದೇವೆ ಇದಕ್ಕೆ. ನಿಮ್ಮ ತಪ್ಪಿದ್ದ ಕಾರಣ ನೀವು ಆಂಬುಲೆನ್ಸ್ ಅಲ್ಲಿ ಬಂದಿದ್ದೀರಿ. ಇಲ್ಲದ್ರೆ ರೆಫರ್ ಮಾಡ್ತಾರೆ ನೀವು ಕೊಂಡೋಗಿ ಅಂತ ಹೇಳಿ. ಕೊಂಡೋಗಿ ನನ್ಗೆ ನನ್ನ ಪೇಷಂಟ್ ಅಷ್ಟೇ ಮುಖ್ಯ. ನನ್ನ ಹಾಗೆ ಅಷ್ಟೇ ಮುಖ್ಯ. ನನ್ನ ಕೈಯಲ್ಲಿ ಎಷ್ಟು ಮಾಡ್ಲಿಕ್ಕೆ ಅಷ್ಟು ಮಾಡಿದ್ದೇವೆ. ಏನು ಮಾಡಿಲ್ಲ. ಡಾಕ್ಟರ್ ಇದ್ದಾರಂತ ಹೇಳಿ ಅಣ್ಣನ ಹತ್ರ ಕೇಳಿ. ಇಮಿಡಿಯೇಟ್ಲಿ ಮತ್ತೆ ನಾನು ಸಿಸೇರಿಯನ್ ತಗೊಂಡು, ಆದ್ರೆ ತಲೆ ಕೆಳಗಿದ್ರೆ ಮಗು ಎದೆ ಬಡಿತ ತುಂಬಾ ಕಮ್ಮಿ ಇರುವ ಕಾರಣ ನಾನು ಇಮಿಡಿಯೇಟ್ಲಿ